ಅಮ್ಮ ನಾವು ಮನೆ ಒಳಗಡೆ ಹೋಗುವ. ಈ ಜೀರುಂಡೆ ಸೌಂಡ್ ಅಲ್ಲಿ ಆಗುದಿಲ್ಲಪ್ಪ, ನನ್ನ ಕಿವಿ ಹೋಯ್ತು. ಆಯ್ತು ತಮ್ಮನಿ, ಮನೆ ಒಳಗಡೆ ಹೋಗುವ. ಇನ್ನು ಸುಮ್ಮನೆ ಯಾಕೆ ಕೂರ್ತುಕೊಳ್ಳೋದು? ಊಟ ಎಲ್ಲ ಆಯ್ತಲ್ಲ ನಮ್ದು, ಮಲಗುವ ಇನ್ನು. ಅಮ್ಮ, ಅಪ್ಪ ದೊಡ್ಡಪ್ಪನ ಮನೆಯಿಂದ ಯಾವಾಗ ಬರ್ತಾರೆ? ನಾಳೆ ಬರ್ತಾರೆ ತಮ್ಮನಿ. ಇವತ್ತು ದೊಡ್ಡಪ್ಪನ ಮನೆಯಲ್ಲಿ ಭೂತದ ಹರಿಕೆ ಇದ್ರಿಂದ ಹೋದ್ರು, ಇಲ್ಲಂದಿದ್ರೆ ಅವರು ಹೋಗ್ತಿದ್ರಾ? ಮಳೆಗಾಲಕ್ಕೆ ಯಾವುದೇ ಕೆಲಸ ಆಗ್ಲಿಲ್ಲ, ಹಾಗೆ ಬೆಳಿಗ್ಗೆ ಬೇಗನೆ ಬರ್ತಾರೆ. ಇವತ್ತಲ್ಲಿ ದೊಡ್ಡಪ್ಪನ ಮನೆಯಲ್ಲಿ ದೈವದ ಅಗ್ಗಿಯಲು ಭೂತ ಹರಿಕೆ ಎಲ್ಲ ಆಗುವಾಗಲೇ 12 ಗಂಟೆ ಆಗ್ತದೆ ಅಲ್ಲಿ ಊಟ ಆಗುವಾಗ. ಮತ್ತೆ ಆ ನಡುವು ರಾತ್ರಿ ಅವರು ಬರ್ತಾರೆ, ಮರ್ಲಿಕ್ಕೆ ಆಗ್ತದೆ ಅವರಿಗೆ ನಡ್ಕೊಂಡು. ಅಪ್ಪಯ್ಯ ಇಲ್ದಿದ್ರೆ ತುಂಬಾ ಹೆಜ್ಜಿಗಾಗ್ತದೆ ಕತ್ಲೆಗೆ, ನಾವಿಬ್ರು ಇರುದಲ್ಲ ಅದಕ್ಕೆ. ಸುಮ್ಮನೆ ಮಲ್ಕೋ ತಮ್ಮನಿ. ಎಂತ ಉಂಟು ಇಲ್ಲಿ? ಎಂತೆಲ್ಲ ಮಾತಾಡಬೇಡ, ಹೆದ್ರಿಕೆ ಆಗ್ಲಿಕ್ಕೆ ಇಲ್ಲಿ ಎಂತದೂ ಇಲ್ಲ. ಸುಮ್ಮನೆ ಮಲಗು, ಅಪ್ಪ ಬೆಳಿಗ್ಗೆ ಬೇಗ ಬರ್ತಾರೆ. ಅಮ್ಮ ಅಮ್ಮ, ಅದೆಂತ ಕೂಗುದು? ಹೊರಗಡೆ ಬಾರಿ ಶಬ್ದ ಕೇಳ್ತಾ ಉಂಟು. ಅದು ನಾಯಿ ಮರಯ, ಸುಮ್ಮನೆ ಮಲ್ಕೊ ನೀನು. ಅದಕ್ಕೆ ತಿನ್ನೋದು ಜಾಸ್ತಿ ಆಗಿದೆ, ಅದಕ್ಕೆ ಹಾಗೆ ಬೊಬ್ಬೆ ಆಗ್ತಾ ಉಂಟದು. ಸರಿಯಮ್ಮ, ನಾನು ನಿದ್ದೆ ಮಾಡ್ತೇನೆ. ಇದು ಪ್ರೇತದ್ದೇ ಕಾಟ. ಭಾರಿ ಸೌಂಡು ಕೇಳ್ತಾ ಉಂಟು, ಬೊಬ್ಬೆ ಆಗ್ತಾ ಇದೆ. ಬ್ರಹ್ಮ ರಕ್ಕಸನ ಅಂತ ನನಗೆ ಭಯ ಆಗ್ತಾ ಇದೆಯಪ್ಪ. ಮನೆಯವರು ಇಲ್ಲ, ನಾನು ಕಣ್ಣು ಮುಚ್ಚಿ ಮಲಗ್ತೇನೆ. ಒಮ್ಮೆ ಬೆಳಿಗ್ಗೆ ಆದ್ರೆ ಸಾಕಪ್ಪ ದೇವ್ರೆ. ನಂಗೆ ನಿದ್ದೆನೇ ಬರುದಿಲ್ಲ, ಎಂತದೋ ಬೊಬ್ಬೆ ಕೇಳ್ತಾ ಉಂಟು. ಕಿಟಕಿಯಲ್ಲಿ ಎಂತದೋ ಕಾಣ್ತಾ ಉಂಟಲ್ಲ. ಅಮ್ಮನನ್ನು ಕರೀತೇನೆ, ಅಮ್ಮನಿಗೆ ನಿದ್ದೆ ಬಂದಿದೆ. ಅಮ್ಮ, ಓ ಅಮ್ಮ, ಕಿಟಕಿಯಲ್ಲಿ ಎಂತದೋ ಕಾಣ್ತಾ ಉಂಟು. ಎಂತದ ಮನಿ? ಎಲ್ಲಿ ಎಲ್ಲಿ ಎಂತದು ಕಾಣ್ತಾ ಇಲ್ಲ? ನೋಡಮ್ಮ ನೋಡಮ್ಮ, ಅಲ್ಲಿ ಬಿಳಿಯದು ಹೋಗ್ತಾ ಇದೆ, ನೋಡಲ್ಲಿ ಕಿಟಕಿ ಹತ್ರ. ನೀನ್ ನೋಡಾಗ ಹೋಯ್ತದು. ಅಮ್ಮ, ನನಗೆ ಸೂಸು ಬರ್ತದೆ, ಹೊರಗೆ ಹೋಗುವ. ಇಲ್ಲದ್ರೆ ನಾನು ಇಲ್ಲೇ ಮೂತ್ರ ಮಾಡ್ತೇನೆ ಬೆಡ್ಡಿನಲ್ಲೇ. ಸರಿ ಸರಿ, ಹೊರಗೆ ಹೋಗುವ. ಇನ್ನು ಇಲ್ಲೇ ಮೂತ್ರ ಮಾಡಬೇಡ ನೀನು. ಲೈಟ್ ಹಾಕಿ ಹೋಗುವ. ಒಂದು ಲ್ಯಾಂಪು ಇರಲಿ, ಎಲ್ಲಾದ್ರೂ ಕರೆಂಟ್ ಹೋದ್ರೆ ಲ್ಯಾಂಪು ಬೇಕಾಗ್ತದೆ. ನಾನು ಇಲ್ಲೇ ಇರ್ತೇನೆ ತಮ್ಮನಿ, ನೀನು ಸ್ವಲ್ಪ ಆ ಕಡೆ ಹೋಗಿ ಮೂತ್ರ ಮಾಡ್ಕೊಂಡು ಬಾ ಆಯ್ತಾ? ಲ್ಯಾಂಪ್ ಹಿಡ್ಕೊಂಡು ಹೋಗು, ಕರೆಂಟ್ ಎಲ್ಲಾದ್ರೂ ಹೋದ್ರೆ ಮತ್ತೆ ಕಷ್ಟ. ಅಲ್ಲಿ ಎಂತದೋ ನಡ್ಕೊಂಡು ಹೋಗ್ತಾ ಇದೆ, ಎರಡೆರಡಿದೆ. ಪಿಸಾಚಿ ಅಂತ, ಪ್ರೇತವ ಅಂತ. ನೋಡು ಎಂತದಂತ ನೋಡೇ ಬಿಡುವ. ನಂದು ದೇವಗನ, ನಂಗೆ ಯಾವ್ದು ಪಿಸಾಚಿ, ಆತ್ಮ, ಪ್ರೇತ, ಕುಲೆ, ಬ್ರಹ್ಮ ರಕ್ಕಸ ಯಾವುದು ನನ್ನ ಹತ್ರ ಬರುದಿಲ್ಲ. ನನ್ನನ್ನು ನೋಡಿ ಆದ್ರೆ ಹೆದ್ರೆ ಹೋಗ್ತದೆ ಅದು. ನಂದು ದೇವಗನ, ದೇವಗನ ಇದ್ದವರಿಗೆ ಎಂತದು ಬರುದಿಲ್ಲ ಅಂತೆ ಹತ್ತಿರ. ಹಾಗೆ ಅಮ್ಮ ಹೇಳ್ತಿದ್ರು, ನಂಗೆ ಧೈರ್ಯ ಉಂಟು. ಈ ತಮ್ಮನಿ ಎಲ್ಲಿ ಹೋದ?
ಅದಕ್ಕೋಸ್ಕರ ನೀನು ಅಳ್ತಾ ಇದೀಯ ತಮ್ಮನಿಯಲ್ಲಿ. ನನಗೆ ಭಯ ಆಗಿ ಹೋಯ್ತು. ನೀನು ಯಾಕೆ ಹಾಗೆ ಅಳ್ತಾ ಇದೀಯಾ? ಅಯ್ಯೋ ಅಮ್ಮ, ಅದು ನಾನಲ್ಲ ಅಳ್ತಾ ಇದ್ದದ್ದು. ನಂಗೂ ಕೇಳಿಸ್ತು ಜೋರು ಮಗು ಅಳುವುದು. ಅದಕ್ಕೆ ನಾನು ಭಯ ಆಯ್ತು ನಂಗೆ ನೀನು ಕೂಗುವಾಗ. ಅದಕ್ಕೆ ನಾನು ಬಂದೆ ಬೇಗ. ಸರಿ ಸರಿ, ಬೇಗ ಒಳಗಡೆ ಹೋಗಿ ಬಾಗಿಲು ಹಾಕೊಂಡು ಮಲ್ಕೋ ತಮ್ಮನಿ. ಬೇಗ ಹೋಗುವ. ನೀನು ಯಾಕೆ ತಮ್ಮನಿ ಹೀಗೆ ನರಗ್ತಾ ಇದೆಯಾ? ನಿಂಗೇನಾಯ್ತು? ಎಂತ ಇಲ್ಲಮ್ಮ, ಚಳಿ ಆಗ್ತದೆ ಹಾಗೆ ನಡುತ್ತಾ ಇದೆ ನಂಗೆ. ಬೇಗ ಹೋಗಿ ಮಲಗುವ. ಮರುದಿನ ಬೆಳಿಗ್ಗೆ. ಅಮ್ಮ, ಓ ಅಮ್ಮ, ನಂಗೆ ಜ್ವರ ಬಂದಾಗೆ ಆಗ್ತಾ ಉಂಟು ನಂಗೆ. ಎಂತ ತಮ್ಮನಿ, ಜ್ವರ ಬರ್ತಾ ಉಂಟಾ? ಎಂತಾಗಿದೆ? ನಿನ್ನೆ ರಾತ್ರಿ ನೀನು ಎಂತ ಮಾಡಿದ್ದೆ? ಅಮ್ಮ, ನೀನು ನಾನು ರಾತ್ರಿ ಸೂಸು ಮಾಡಲು ಹೋಗುವಾಗ ಅಲ್ಲಿ ಎಂತದೋ ನಡ್ಕೊಂಡು ಹೋಗ್ತಾ ಇತ್ತು. ಅದ್ರ ಹಿಂದೆ ಹೋದೆ ಎಂತದಂತ ನೋಡು ಅಂತೇಳಿ. ಆಗ ನಂಗೆ ಅದು ಮರಳಿದ್ದಲ್ಲ, ಸಮುದ್ರ ಬದಿಯಲ್ಲಿ ಇರ್ತದಲ್ಲ ನೋಡಿ ಮರಳು ಹೀಗೆ, ಅದನ್ನ ನಂಗೆ ಬಿಸಾಡಿತ್ತು. ನಂಗೆ ಆಗ್ಲೇ ಚಳಿ ಆಯ್ತಮ್ಮ ಅದನ್ನ ನೋಡಿ. ಹಾಗೆ ಇವತ್ತು ಜ್ವರ ಬಂದಿದೆ ನಂಗೆ. ಅಯ್ಯೋ ದೇವ್ರೆ, ನಿಂಗೆ ಎಷ್ಟು ಸಲ ಹೇಳಿದ್ದೇನೆ ತಮ್ಮನಿ, ರಾತ್ರಿ ಎಲ್ಲ ಒಬ್ನೇ ಹೋಗ್ಬೇಡ ಅಂತೇಳಿ. ಹಾಗೆಲ್ಲ ಹೋಗ್ಬಾರ್ದು. ಅಮ್ಮ, ನೀನೇ ಹೇಳಿದಲ್ಲ ದೇವಗನ ಇರುವವರಿಗೆ ಎಂತದು ಆಗುದಿಲ್ಲ ಅಂತೇಳಿ. ಅದಕ್ಕೆ ನಾನು ಹೋದೆ ಧೈರ್ಯದಿಂದ. ನಂಗೆ ಹಾಗೆ ಜ್ವರ ಬಂದಿದೆ ಇವತ್ತು. ನಂಗೆ ಭಯ ಆಗಿ ಜ್ವರ ಬಂದಿದೆ. ತುಂಬಾ ಭಯ ಆಗ್ತಿತ್ತು ಅಮ್ಮ. ನಿನ್ನೆ ರಾತ್ರಿ ನಿದ್ದೆನೆ ಬರ್ಲಿಲ್ಲ. ನಿಂಗೆ ಹೆದರಿಯೇ ಜ್ವರ ಬಂದದ್ದು. ನಾನು ನಿಂಗೆ ಫಸ್ಟಿಗೆ ದೃಷ್ಟಿ ತೆಗಿತೇನೆ. ಪಿಶಾಚಿಯ ದೃಷ್ಟಿಯಾಗಿದೆ ನಿಂಗೆ, ಪ್ರೇತದೆಲ್ಲ ದೃಷ್ಟಿಯಾಗಿದೆ. ಸಂಜೆ ಇನ್ನು ಎಲ್ಲಿಗೆ ಹೋಗ್ಬೇಡ, ಸಂಜೆ ನಿಂಗೆ ದೃಷ್ಟಿ ತೆಗಿತೇನೆ ಆಯ್ತಾ? ಹೊಯ್ಗೆ ಸಪ್ಪಲ್ಲಿ ತೆಗಿತೇನೆ ನಿಂಗೆ ದೃಷ್ಟಿ. ಯಾವುದಕ್ಕೂ ಅಪ್ಪಯ್ಯ ಬರ್ಲಿ ಇತ್ತು ಬೆಳಿಗ್ಗೆನೆ. ಬೇಗ ಜ್ಯೋತಿಷ್ಯರಲ್ಲಿ ಹೋಗ್ಬೇಕು ನಾವು. ಎಂತಾಗಿದೆ ಅಂತ ಕೇಳುವ. ಸರಿ ಅಮ್ಮ, ಜ್ಯೋತಿಷರಲ್ಲಿ ಹೋಗುವ. ನಾನು ಕೂಡ ಬರ್ತೇನೆ ಆಯ್ತಾ? ನಂಗೂ ಹೇಳ್ಬೇಕು ಹೇಗಿತ್ತು ಪೇಟ ಹೇಗಿತ್ತು ಅಂತ. ನಾನು ಅವರ ಹತ್ರ ಹೇಳ್ತೇನೆ ಆಯ್ತಾ? ಏ ತಮ್ಮನಿ, ನಾನು ಇಲ್ಲೇ ಇದ್ದೇನೆ, ಎಲ್ಲಿಗೂ ಹೋಗಲಿಲ್ಲ. ರಾತ್ರಿ ನಿಮಗೆ ಕಾಣಲಿಕ್ಕೆ ಸಿಗ್ತೇನೆ. ನೀವು ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸಿಕೊಂಡಿದ್ದೇನೆ. ಜ್ಯೋತಿಷ್ಯರಲ್ಲಿ ಹೋಗ್ತಿರಲ್ಲ, ನನ್ನನ್ನು ತಡೆಗಟ್ಟಲು ಯಾರಿಂದಲೂ ಸಾಧ್ಯ ಇಲ್ಲ. ಮಂತ್ರ ತಂತ್ರ ಮಾಡ್ತಿರಲ್ಲ, ನಿಮ್ಮ ಮಂತ್ರ ತಂತ್ರವನ್ನೆಲ್ಲ ನಾನು ಭ್ರಷ್ಟ ಮಾಡ್ತೀನಿ, ನಷ್ಟ ಮಾಡ್ತೀನಿ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.